ಕರಾವಳಿ ಜಿಲ್ಲೆಗಳಲ್ಲಿ ನಾಗಾರಾಧನೆಗೆ ಮಹತ್ವದ ಸ್ಥಾನವಿದೆ. ಇಲ್ಲಿನ ಎಲ್ಲ ಕುಟುಂಬಗಳಿಗೂ ಮೂಲ ನಾಗ ದೇವರ ಆರಾಧನೆ ಕಡ್ಡಾಯವಾಗಿದೆ. ಎಲ್ಲ ಕಡೆ ವೈದಿಕರ ಮೂಲಕ ನಾಗನ ಪೂಜೆ ಮಾಡಿಸುವುದು ಪದ್ಧತಿ. ಆದರೆ ಉಡುಪಿ ಜಿಲ್ಲೆಯ ಕುತ್ಯಾರಿನಲ್ಲಿ ಹಿಂದುಳಿದ ಮೊಗೇರ ಜನಾಂಗದವರು ನಡೆಸುವಂತಹ ಒಂದು ವಿಶೇಷ ನಾಗಾರಾಧನೆ ಪದ್ಧತಿ ಕಾಣಸಿಗ್ತಾ ಇದೆ. ತುಳುನಾಡಿನ ಮೂಲ ಜನಾಂಗದವರಾದ ಇವರು ನಡೆಸುವಂತಹ ಈ ಜನಪದೀಯ ನಾಗಪೂಜೆ ವಿಶಿಷ್ಟವಾಗಿದೆ. ಇದು ಉಡುಪಿ ಜಿಲ್ಲೆಯ ಕುತ್ತೇರಡಲ್ಲಿ ಮೊಗೇರ ಸಮಾಜದವರು ಆರಾಧಿಸುವ ಒಂದು ನಾಗಬನ. ಪ್ರಕೃತಿಯ ಪೂಜೆ ನಾಗಾರಾಧನೆಯ ಉದ್ದೇಶವಾಗಿದೆ. ದಟ್ಟ ಕಾಡಿನ ನಡುವೆ ಇರುವ ಈ ನಾಗಶಿಲೆಗಳನ್ನು ನೋಡಿದೊಡನೆ ಒಮ್ಮೆ ರೋಮಾಂಚನವಾಗುತ್ತೆ. ಭಕ್ತಿಯ ಜೊತೆಗೆ ಈ ಆರಾಧನೆಯಲ್ಲಿ ಒಂದಿಷ್ಟು ನಿಗೂಢತೆಯೂ ಅಡಗಿದೆ. ಸಾಮಾನ್ಯವಾಗಿ ನಾಗರ ಪಂಚಮಿಯಂದು ಎಲ್ಲೆಡೆ ನಾಗನನ್ನ ಪೂಜಿಸಲಾಗುತ್ತೆ. ಆದರೆ ಇಲ್ಲಿರುವ ನಾಗಬನಕ್ಕೆ ವರ್ಷದ ವೃಷಭ ಮಾಸದ ಮೊದಲ ಗುರುವಾರ ನಾಗನಿಗೆ ಪೂಜೆ ನಡೆಯುತ್ತೆ. ಸ್ವರ್ಪದ ಕಾಲ ಸ್ವರ್ಪದ ಮಣ್ಣು ಕಾಲೋಡು ಬೇರೆ ಬೇರೆ ಮುಗ್ಗಿಯರ್ಲು ಕೊಂಡು ಹೊಡಿದ್ದಾರೆ. ಅಂಚೆನೆ ಅಂಕಲ ಮೂಲ ಸ್ಥಾನ ನಾಗನ ಕಾಲೋಡು ನಡತ ಬತ್ತನದಾಲ ಏತು ವರ್ಷ ಏತು ಕಾಲ ಏತು ತರಾಂಡ ಈ ಜಾಗಡಿ ಪೂಜನ ಗುರ್ಕರು ಸಿರುವು ತಂದ ಯಾರ್ಲಜ್ಜಿ ಬೊಕ್ಕ ಪೂರ ಬೊಕ್ಕ ಸಿರುವೋಡು ಪೂಜನೆ ಮಲ್ಪನ ಗುರ್ಕರಿ ಮೂರು ಬೇರೆ ಬೇರೆ ನಾಗನ ಬೇಲೆ ಆಯ ಮಲ್ಪ ಸಿರುವದ ಗುರ್ಕರಿ ಮಲ್ಪನು ಕಾಲ ಆತನ ಏತು ಕಾಲ ಆತನ ಏತು ತರ ಆತನ ಎಂಕಲೆ ಪಣರ ಸದ್ಯ ಇನಿ ಎಂಕುಲ್ ಮುಲ್ಪ ಕೂಡ್ದಾಗಪ್ಪುವ ನಾಗನ ಬೇಲೆ ಮಲ್ಪುವ ಒಂದು ವರ್ಷದ ಕಸ ಎಂಕುಲು ದಪ್ಪರಂಡು ಅವು ಗಿಪ್ಪುನ ಮಲ್ಲೆತ್ತು ಎಂಕಲೆ ಒಂಜಿ ವಿಸರ್ಜಂತೆ ಆಡು ಒಂಜಿ ತೆರಂಟೆ ಆಡಿ ಎಂಚಿನಲ್ಲ ಎಂಕಲೆ ಕಣ್ಣಿಗೆ ತಿಕ್ಕುದು ಅಂಚೆತ್ತಿನ ಜಾಗ ಅಂಚೆತ್ತಿನ ಮಣ್ಣು ಅಂಚೆ ನಾಗ ಬೇರೆ ಮೇರಿನ ಎಂಕಲ ಇಡೀ ಕೇರಳ ಬಡ್ಕಲ ಅಂಚಿ ಘಟ್ಟ ಇಂಚಿಡಿದು ಪುರಾ ಜನ ಜಾತಿದಾಗಲು ಪುರಾ ಇನ್ನಕ್ಕೆ ಸೇರಿಲ್ಲರು. ಇಡೀ ನಮ್ಮ ಹಿಂದೂಸ್ತಾನದ ಕರ್ನಾಟಕದ ಸ್ಟೇಟ್ನ ಉಡುಪಿ ಡಿಸ್ಟಿಕ್ಕಿನ ಕುತ್ಯಾರ ಗ್ರಾಮದ ಮೂಲದ ಬೆಟ್ಟುಗುತ್ತು ಅಂತ ಒಂದು ದೊಡ್ಡ ಮನೆತನ ಇದೆ. ಈ ದೊಡ್ಡ ಮನೆತನದಾಗ ಹಿರಿತನದಲ್ಲಿ ಒಂದು ಇಲ್ಲಿ ಕುತ್ಯಾರ ಅರಮನೆ ಅಂತ ಇದೆ. ಕುತ್ಯಾರ ಅರಮನೆ, ಆ ಅರಮನೆಯ ಹಿಂದಿನ ತಲೆಮಾರಿನಲ್ಲಿ ಕುತ್ಯಾರ ಅರಮನೆಯಲ್ಲಿ ಈ ಮನೆತನದಲ್ಲಿ ಸೇನಾಧಿಪತ್ಯ ಇತ್ತಂತೆ. ಈ ಮನೆತನಕ್ಕೆ ಸೇನಾಧಿಪತ್ಯ. ಆಗ ಈ ಮುಗ್ಗರ್ಕಳವರು ಈ ಮನೆತನಕ್ಕೆ ಸೈನಿಕರಾಗಿ ಕೆಲಸ ಮಾಡಿದ್ದಾರಂತೆ. ಈ ಮನೆತನಕ್ಕೆ ಸೇನಾಧಿಪತಿ ಸ್ಥಾನ ಇತ್ತು. ಆಗ ಇವರು ಮುಗ್ಗರ್ಕಳದವರು ಸೈನಿಕರಾಗಿ ಇಲ್ಲಿ ಕೆಲಸ ಮಾಡ್ತಿದ್ದರಂತೆ. ಈಗ ಇಲ್ಲಿ ಎರಡು ನಾಗಬನ ಇದೆ. ಒಂದು ಮೂಲದ ಬೆಟ್ಟು ಬ್ರಹ್ಮಸ್ಥಾನ, ಮತ್ತೊಂದು ಮುಗ್ಗರ್ಕಳ ನಾಗಬನ. ಮೂಲದ ಬೆಟ್ಟಿನ ಮುಗ್ಗರ್ಕಳ ನಾಗಬನ ಅಂತ ಇದೆ. ಈ ಒಂದನೇ ನಾಗಬನದಲ್ಲಿ ಮೂಲದ ವೈದಿಕದಿಂದ ಪೂಜೆ ಮಾಡ್ತಾರೆ. ಎರಡನೇ ಮುಗ್ಗರ್ಕಳ ನಾಗಬನದಲ್ಲಿ ನಮ್ಮ ಹಿಂದುಳಿದ ವರ್ಗದಿಂದ ಬಂದಂಥ ಮುಗ್ಗರ ಸ್ಥಾನದವರು ಪೂಜೆ ಮಾಡ್ತಾರೆ. ಅವರೇ ಬೇಷದಲ್ಲಿ ಬಂದಂಥ ಒಂದು ದಿವಸ ಇಲ್ಲಿ ಬಂದು ಅವರೇ ಪೂಜೆ ಮಾಡಿ ತನು ಏರಿದು ಹೋಗುತ್ತಾರೆ. ಪುರಾತನ ಸಂಪ್ರದಾಯದಂತೆ ಮೂಲೊಟ್ಟುಗುತ್ತು ಮನೆತನದವರು ಭಕ್ತಿಯಿಂದ ಕೊಡುವ ಎಲೆ ಅಡಿಕೆ ಹಾಗೂ ಭತ್ತವನ್ನ ಅಲ್ಲಿನ ಕುರಿಕಾರರು ನಾಗಬನಕ್ಕೆ ತರುತ್ತಾರೆ. ನಾಗಬನಕ್ಕೆ ಪ್ರವೇಶ ಮಾಡುವ ಮೊದಲು ಯಾವುದೇ ವಿಷಕಾರಿ ಹಾವುಗಳು ಮತ್ತು ವಿಷಜಂತುಗಳು ತೊಂದರೆ ಮಾಡಬಾರದೆಂದು ಕೈ ಮುಗಿದು ಪ್ರಾರ್ಥಿಸಿ ಪ್ರವೇಶ ಮಾಡುತ್ತಾರೆ. ನಂತರ ಯಾವುದೇ ಪರಿಕರಗಳಿಲ್ಲದೆ ಕೈಯಲ್ಲಿ ಸ್ವಚ್ಛ ಮಾಡಿ ನಂತರ ಪೂಜೆಯನ್ನ ಮಾಡಲಾಗುತ್ತೆ. ಈ ಬನದಲ್ಲಿ ನಾಗನ ಕಲ್ಲುಗಳ ಜೊತೆ ಅದೆಷ್ಟೋ ಮಡಕೆಗಳಿವೆ. ಇದು ಈ ಬನದ ವಿಶಿಷ್ಟ ಹರಕೆ. ಇದಕ್ಕೆ ಮುರಿ ಅಂತ ಕರೀತಾರೆ. ಎಂತಹ ಸಂಕಷ್ಟ ಎದುರಾದರೂ ಮುರಿ ಹರಕೆ ಹೇಳಿಕೊಂಡರೆ ಪರಿಹಾರ ಶತಸಿದ್ಧ ಎನ್ನುವ ನಂಬಿಕೆ ಎಲ್ಲಿನ ಭಕ್ತರದ್ದಾಗಿದೆ. ಒಂದು ನಗರ ಪ್ರದೇಶಗಳಲ್ಲಿ ಅಲ್ಲಲ್ಲಿ 5-5 ಸೆಂಟ್ ಸ್ಥಳದಲ್ಲಿ ಕಾಡುಗಳನ್ನು ಬೆಳೆಸುವುದು ಅಂದರೆ ಅದು ಅಂಥ ಒಂದು 5-5 ಸೆಂಟ್ ಜಾಗ ಎಲ್ಲೆಲ್ಲಿಯೂ ನಗರಗಳಲ್ಲಿ ಆದರೆ ಅದು ನಮಗೆ ಆಮ್ಲಜನಕ ಮತ್ತು ವಾತಾವರಣ ಶುದ್ಧಗೊಳಿಸುತ್ತದೆ. ಇದರ ಮೂಲ ಉದ್ದೇಶ ಮೊದಲು ಇದ್ದದ್ದು ನಮ್ಮ ತುಳುನಾಡಿನ ಜನಾಂಗದಲ್ಲಿ ಇತ್ತು. ಅಂತಹ ಬನಗಳನ್ನು ಇಲ್ಲಿ ಕಾಣಬಹುದು. ಅಂದರೆ ನಮ್ಮ ತುಳುನಾಡಲ್ಲಿ ಇರುವ ಎಲ್ಲ ನಾಗಬನ ಆಗಲಿ ದೈವಗಳ ಬನ ಆಗಲಿ ಅದರ ಮೂಲ ಉದ್ದೇಶ ಪ್ರಕೃತಿಯನ್ನು ರಕ್ಷಿಸುವುದು. ಹಲವಾರು ಮರಗಳನ್ನು ದೇವರ ಹೆಸರಲ್ಲಿ ಕಡಿಯಬಾರದು ಎಂಬ ನಿರ್ಬಂಧ ಹೇರುವ ಮೂಲಕ ನಾಗಬನವನ್ನು ಅವರು ನಿರ್ಮಿಸಿದರು. ಅದರ ಪ್ರಾಮುಖ್ಯತೆ ಈಗ ವೈಜ್ಞಾನಿಕ ರೂಪದಲ್ಲಿ
ವಿದೇಶಗಳಲ್ಲೂ ಕೂಡ ವ್ಯಕ್ತವಾಗ್ತದೆ, ಅವರು ಕಂಡುಕೊಂಡಿದ್ದಾರೆ. ಈಗ ಮಿಯಾವಾಕಿ ಅಂತಹ ವನ ಪ್ರದೇಶವನ್ನು ಅಲ್ಲಲ್ಲಿ ಎಲ್ಲ ದೇಶಗಳಲ್ಲೂ ನಗರ ಪ್ರದೇಶಗಳಲ್ಲೂ ಸ್ಥಾಪನೆ ಮಾಡಲು ಪ್ರಯತ್ನಿಸಿದ್ದಾರೆ. ಇಲ್ಲಿ ಮೂಲ್ದೊಟ್ಟು ಎನ್ನುವ ಸ್ಥಳದಲ್ಲಿ ಮೊಗೇರರು ಬಹಳ ಪ್ರಾಚೀನ ಕಾಲದಿಂದ ಆರಾಧಿಸಿಕೊಂಡಂಥ ಒಂದು ನಾಗ ಪೂಜಾ ಕೇಂದ್ರ. ಅಂದರೆ ನಮ್ಮಲ್ಲಿ ಈಗ ಮೊಗೇರರ ಕುಲದೈವಗಳಿದೆ. ಅವರ ಕಾಲದಲ್ಲಿ ಅರಸರು ಇಲ್ಲಿ ನೋಡಿದ್ದಾರೆ, ಹಾಗೆ ಅವರೊಂದು ಪೂಜೆ ಮಾಡಿಸಿದ್ದಾರೆ ಎನ್ನುವ ಒಂದು ಪ್ರಸ್ತಾಪ ಕೂಡ ಮೊಗೇರ ಸಂಧಿಗಳಲ್ಲಿ ಬರ್ತದೆ. ಅಂದರೆ ಇಲ್ಲಿ ಪ್ರಾಚೀನ ಕಾಲದಿಂದ ಮಣ್ಣಿನ ಮಡಕೆಯಿಂದ ಮುರಿ ಅಂತ ಹೇಳೋದು ಅದಕ್ಕೆ. ಅಂದರೆ ಉಬ್ಬು ಶಿಲ್ಪ, ನಾಗನ ಉಬ್ಬನ್ನು ಮಣ್ಣಿನಿಂದಲೇ ಮಡಕೆಯಲ್ಲಿ ಮಾಡಿಸಿ ಇದನ್ನು ಇಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ನೀರು ಹೊಯ್ದು ಹೊತ್ತುಕೊಂಡು, ಅಂದರೆ ಕುಂಬಾರರ ಮಾಡುವ ಕೇಂದ್ರದಲ್ಲಿ, ಮಣ್ಣಿನ ಮಡಕೆ ಮಾಡುವ ಕೇಂದ್ರದಿಂದ ಧಾರ್ಮಿಕ ಶ್ರದ್ಧೆಯಲ್ಲಿ ಹೊತ್ತುಕೊಂಡು ಬಂದು ಇಲ್ಲಿ ಬನದಲ್ಲಿ ಇಡ್ತಾರೆ. ಮತ್ತು ಅದಕ್ಕೆ ಪೂಜೆ ಮಾಡಿಸಿ ಹಾಗೆ ಇಡೋದು. ಇಂದಿನ ದಿನಗಳಲ್ಲಿ ಪ್ರಾಕೃತಿಕ ಬನಗಳೇ ಮಾಯವಾಗಿವೆ. ನಾಗ ಮತ್ತು ಪ್ರಕೃತಿಯ ಸಂಯೋಗದ ವಿಶಿಷ್ಟ ಆರಾಧನಾ ತಾಣ ಬನ. ಸದ್ಯ ಕಾಂಕ್ರೀಟೀಕರಣದಿಂದ ಬನಗಳು ಕಾಣದಾಗಿವೆ. ಈ ಸಂದರ್ಭದಲ್ಲಿ ಪ್ರಕೃತಿಯ ಮಡಿಲಲ್ಲಿರುವ ಈ ಕುತ್ಯಾರಿನ ನಾಗಬನದ ವಿಶಿಷ್ಟ ರೀತಿಯ ಹರಕೆ ಮತ್ತು ಆರಾಧನಾ ಪದ್ಧತಿ ವಿಶೇಷವಾಗಿದೆ. ಹಾಗೂ ಇಲ್ಲಿಗೆ ಹೋಗುವ ಮಾರ್ಗದ ವಿಷಯ ಬಂದಾಗ ತುಂಬಾ ದುಸ್ತರವಾಗಿದೆ. ನೀರಿನ ಸಮಸ್ಯೆ ತುಂಬಾನೇ ಇದೆ. ಇದನ್ನ ಆದಷ್ಟು ಬೇಗ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸರಿಪಡಿಸಿದಲ್ಲಿ ಇಲ್ಲಿಗೆ ಬರುವಂತಹ ಭಕ್ತರು ಹಾಗೂ ಇಲ್ಲಿನ ನಿವಾಸಿಗಳಿಗೆ ತುಂಬಾ ಸಹಕಾರಿಯಾಗಲಿದೆ ಎಂಬುದು ಭಕ್ತರ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮಕುಡ್ಲ ನ್ಯೂಸ್ 24/7 ಉಡುಪಿ.